ಬಂಟ್ವಾಳ ಎಪಿಎಂಸಿಯಲ್ಲಿ ತನ್ನ 2 ಅವಧಿಯ ಅಧಿಕಾರದಲ್ಲಿದ್ದ 1.7 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕಿನ ರೈತರ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ 59 ರಸ್ತೆಗಳನ್ನು ನಿರ್ಮಿಸಲಾಗಿದ್ದು, ಮಾಣಿ, ಮಣಿನಾಲ್ಕೂರು ಮತ್ತು ಸಾಲಿತೂರುಗಳಲ್ಲಿ ಸಂತೆ ಮಾರುಕಟ್ಟೆ ನಿರ್ಮಿಸಲಾಗಿದೆ ಎಂದು ನಿರ್ಗಮನ ಅಧ್ಯಕ್ಷ ಪದ್ಮನಾಭ ರೈ ಹೇಳಿದ್ದಾರೆ. ಕೈಕುಂಜಿಯಲ್ಲಿರುವ ಎಪಿಎಂಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿ ಬಂಟ್ವಾಳ ಎಪಿಎಂಸಿ ತೆಗೆದುಕೊಂಡ ಕ್ರಮ ರಾಜ್ಯದ ಇತರೆ ಎಪಿಎಂಸಿಗಳಿಗೂ ಪ್ರಯೋಜನವಾಯಿತು. ಮಾಜಿ ಸಚಿವ ಬಿ ರಮಾನಾಥರಯ್ಯವರ ಮುತುವರ್ಜಿಯಲ್ಲಿ ಇದು ಸಾಧ್ಯವಾಯಿತು ಎಂದರು. ಈವರೆಗೆ ಇಲ್ಲಿ ಎಪಿಎಂಸಿಯ ಮಾರುಕಟ್ಟೆ ಆಗದೇ ಇರುವುದರಿಂದ ಅದನ್ನು ಮನಗಂಡು ನಾವು ಪಾಣಮಂಗಳೂರಿನ ಮೆಲ್ಕಾರ್ ಸಮೀಪ ಒಂದು ಜಮೀನನ್ನು ಬಹಳಷ್ಟು ಯಾರು ಕೂಡ ಅದನ್ನು ಗುರುತಿಸಲಿಲ್ಲ. ನಾವು ಗುರುತಿಸಿಕೊಂಡು ಅದರ ರೆಕಾರ್ಡ್ ಬಿಲ್ಡಪ್ ಮಾಡಲಿಕ್ಕೆ ಹೋಗಿ ಅದೇ ರೀತಿ ತುಂಬ ಕೆಲವು ಸಮಸ್ಯೆಗಳು ಉಂಟಾದಾಗ ನಮ್ಮ ಅಂದಿನ ಸಚಿವರಾಗಿರತಕ್ಕಂಥ ರಮಾನಾಥರಯ್ಯವರು ಈ ಒಂದು ಎಪಿಎಂಸಿಯ ಜಮೀನು ನಮಗೆ ಮಂಜೂರು ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿ ನಮ್ಮ ಎಪಿಎಂಸಿಗೆ ಒಂದು ಎಪಿಎಂಸಿ ಮಾರುಕಟ್ಟೆ ಜಮೀನನ್ನ ಮೆಲ್ಕರ್ ಸಮೀಪ ಗುರುತಿಸಲಾಗಿದ್ದು, ಎಪಿಎಂಸಿ ಹೆಸರಿಗೆ ಮೀಸಲಿಡಲಾಗಿದೆ. ನಬಾರ್ಡ್ ಯೋಜನೆಯಲ್ಲಿ 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಣಿ, ಮಣಿನಾಲ್ಕೂರುಗಳಲ್ಲಿ ಮುಚ್ಚು ಹರಾಜು ಕಟ್ಟೆ ನಿರ್ಮಿಸಿ ಆಯಾ ಗ್ರಾಮ ಪಂಚಾಯತ್ಗಳಿಗೆ ನಿರ್ವಹಣೆಗೆ ಒಪ್ಪಿಸಲಾಗಿದೆ. ರೈತ ಸಂಜೀವಿನಿ ಅಪಘಾತ ವಿಮೆಯಡಿ 9 ಫಲಾನುಭವಿಗಳಿಗೆ 9.4 ಲಕ್ಷ ರೂಪಾಯಿ ವಿತರಣೆ, ಮುಖ್ಯಮಂತ್ರಿಗಳ ಕೋವಿಡ್ ಪರಿಹಾರ ನಿಧಿಗೆ 25 ಲಕ್ಷ ರೂಪಾಯಿ ದೇಣಿಗೆ, 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ 1000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಗೋಡೌನ್ ನಿರ್ಮಾಣಕ್ಕೆ ಹಣ ಮೀಸಲು, ಕೃಷಿಕರಿಗೆ 6 ತಿಂಗಳು ಬಡ್ಡಿರಹಿತ ಸಾಲ ನೀಡುವ ಯೋಜನೆಗೆ ಗೋಡೌನ್ ಕೊರತೆಯಿಂದಾಗಿ ಖಾಸಗಿ ಬಾಡಿಗೆ ಪಡೆಯಲು ಪ್ರಸ್ತಾಪ, ತಾಲೂಕಿನ ಅಲ್ಲಲ್ಲಿ ಮಾರುಕಟ್ಟೆ ಸಪ್ತಾಹ ಕ್ಯಾಂಪ್ ಮೂಲಕ ರೈತರ ಬೆಳೆ ಮಾರಾಟಕ್ಕೆ ಅವಕಾಶವನ್ನು ತನ್ನ ಅವಧಿಯಲ್ಲಿ ಕಲ್ಪಿಸಲಾಗಿದೆ ಎಂದು ಹೇಳಿದರು. ನಂತರದಲ್ಲಿ 40 ಲಕ್ಷ, ನಂತರದ ವರ್ಷದಲ್ಲಿ 50 ಲಕ್ಷ ಮತ್ತು ಈ ವರ್ಷ ಕೂಡ 50 ಲಕ್ಷ, ಈ ಎಲ್ಲ 1 ಕೋಟಿ 70 ಲಕ್ಷಗಳ ಅನುದಾನಕ್ಕೂ ಕೂಡ ಪ್ರಯೋಜನ ಮಾಡಿ ಗ್ರಾಮೀಣ ರಸ್ತೆಗಳನ್ನು ನಾವು ಮಾಡಿಸಿದ್ದೇವೆ. ಇದರಲ್ಲಿ ಒಂದು 50 ಲಕ್ಷದ ಕೆಲಸಕ್ಕೆ ಈಗಾಗಲೇ ಟೆಂಡರನ್ನು ಕರೆದು ಮುಂದಕ್ಕೆ ಕೆಲಸ. ಈ ವೇಳೆ ಉಪಾಧ್ಯಕ್ಷ ಚಂದ್ರಶೇಖರ್ ಪೂಜಾರಿ, ಸದಸ್ಯರಾದ ಪದ್ಮರಾಜ್ ಬಲ್ಲಾಳ್, ಚಂದ್ರಶೇಖರ್ ರೈ ಉಪಸ್ಥಿತರಿದ್ದರು.